ಮುಂಬೈ ಮಹಾನಗರದಲ್ಲಿರುವ ಸುಬ್ರಹ್ಮಣ್ಯ ಕ್ಷೇತ್ರ ಮುಂಬೈ ನಾಗರಿಕರ ಮನದಲ್ಲಿ ನೆಲೆಸುವಂತಹ ಪುಣ್ಯಕ್ಷೇತ್ರದಲ್ಲೊಂದಾಗಿದೆ. ಪೋವಾಯ್ ಶ್ರೀ ಪಂಚಕುಟೀರ ಮಹಾಶೇಷ ರುಂಡಮಾಲಿನಿ ದೇವಸ್ಥಾನದಲ್ಲಿ ಶ್ರೀ ಸುವರ್ಣ ಬಾಬಾರ ಮುಂದಾಳತ್ವದಲ್ಲಿ ನಾಗರ ಪಂಚಮಿ ಮಹೋತ್ಸವ ಹಾಗೂ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಸಂಭ್ರಮದಿಂದ ಜರುಗಿತು. ಮುಂಬೈ ನಗರದೆಲ್ಲೆಡೆಯಿಂದ ಸಾವಿರಾರು ಮಂದಿ ಭಕ್ತರು ಶ್ರೀ ಕ್ಷೇತ್ರಕ್ಕಾಗಮಿಸಿ ಶ್ರೀ ನಾಗ ಸುಬ್ರಹ್ಮಣ್ಯ ದೇವರ ಕಟ್ಟೆಯಲ್ಲಿ ನಾಗದೇವರಿಗೆ ಹಾಲೆರೆದು ಮಲ್ಲಿಗೆ ಹಿಂಗಾರದೊಂದಿಗೆ ವಿವಿಧ ರೀತಿಯ ಹರಕೆಯನ್ನ ಸಲ್ಲಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾದರು. ವೇದಮೂರ್ತಿ ಅರುಣ್ ಭಟ್ ಹಾಗೂ ವೇದಮೂರ್ತಿ ಉಮಾನಾಥ್ ಭಟ್ ಅರ್ಚಕರ ಬಳಗದ ಪೌರೋಹಿತ್ಯದಲ್ಲಿ ಶ್ರೀ ನಾಗದೇವರಿಗೆ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿತು. ಪಂಚಮಿ ಮಹೋತ್ಸವದ ಅಂಗವಾಗಿ ಶ್ರೀ ಕ್ಷೇತ್ರದಲ್ಲಿ ಶ್ರೀ ಮಹಾಗಣಪತಿ ಪೂಜೆ, ಸ್ವಸ್ತಿ ವಾಚನ, ನವಗ್ರಹ ಹೋಮ, ದಿಕ್ಪಾಲ ಹೋಮ, ಅಷ್ಟದಿಕ್ಪಾಲ ಬಲಿ, ಶಿಖರ ಕುಂಭಾಭಿಷೇಕ, ನವಕ ಪ್ರಧಾನ ಹೋಮ, ಪಂಚಾಮೃತಾಭಿಷೇಕ, ಸಹಸ್ರ ನಾರಿಕೇಳಾಭಿಷೇಕ, ನವಕಲಶ ಮಹಾಭಿಷೇಕ ನಡೆಯಿತು. ಶ್ರೀ ಕ್ಷೇತ್ರದಲ್ಲಿ ರಾಹುಲ್ ಸುವರ್ಣರಿಂದ ನಾಗದೇವರ ಮೂರ್ತಿ ಬಲಿ, ನಾಗದೇವರ ಕಟ್ಟೆಯಲ್ಲಿ ಕ್ಷೀರಾಭಿಷೇಕ, ಸಿಯಾಳಾಭಿಷೇಕ, ಅಲಂಕಾರ ಮಹಾಪೂಜೆ ನೆರವೇರಿತು. ಮಧ್ಯಾಹ್ನ ಶ್ರೀ ಸುವರ್ಣ ಬಾಬಾ ಹಾಗೂ ರಾಹುಲ್ ಸುವರ್ಣರಿಂದ ನಾಗದರ್ಶನ ಸೇವೆ ನಡೆಯಿತು. ನೆರೆದಿದ್ದ ಭಕ್ತರಿಗೆ ಅಭಯ ವಾಕ್ಯ ನೀಡಿ ನಾಗದೇವರ ಕೃಪೆಗೆ ಪಾತ್ರರಾದರು. ನಾಗರ ಪಂಚಮಿಯಂದು ನಡೆದ ಧಾರ್ಮಿಕ ಸಭೆಯಲ್ಲಿ ಎಡನೀರು ಮಠಾಧೀಶರಾದ ಶ್ರೀ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಈ ಒಂದು ನಾಗರ ಪಂಚಮಿ ಕಾರ್ಯಕ್ರಮದಲ್ಲಿ ಮುಂಬೈ ನಗರದ ರಾಜಕೀಯ ಮುಖಂಡರು, ಉದ್ಯಮಿಗಳು, ಗಣ್ಯಾತಿ ಗಣ್ಯರು, ಶ್ರೀ ಕ್ಷೇತ್ರದ ಭಕ್ತರು ಪಾಲ್ಗೊಂಡು ಪುನೀತರಾದರು.
ನಾಗಮ್ಮ ನಾಗಮಾತ ಶ್ರೀ ನಾಗಮ್ಮ ಮಹಾಶೇಷ ಈರಂದಮ್ಮ ರುಂಡಮಾಲಿನಿ ನಾಗಮ್ಮ 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 ನಾಗಮಾತ ಶ್ರೀ ನಾಗಮ್ಮ ಮಹಾಶೇಷ ಈರಂದಮ್ಮ ರುಂಡಮಾಲಿನಿ ನಾಗಮ್ಮ ಕರುಣೆದ ನಮ್ಮ ಈ ದೇವಸ್ಥಾನಕ್ಕೂ ಒಂಜಿ 32 ವರ್ಷಡೊಂಜಿ ಬರೊಂದುಲ್ಲೆ ಯಾನೊಂಜಿ ಸೇವೆಕೆಲ್ಲ ಒಂಜಿ ಭಕ್ತೆಲ ಒಂಜಿ ಟ್ರಸ್ಟೆಡ್ಲ ಉಲ್ಲೆ ಮೂಲು ಅಂಚಾದು ಯಾನು ಬೇತೆಲ ದುರ್ಗಾಪರಮೇಶ್ವರ ಯಕ್ಷಗಾನ ಕಲಾಮಿತ್ರ ಮಂಡಳಿದ ಒಂಜಿ 10 ವರ್ಷಡೊಂಜಿ ಆ ಯಕ್ಷಗಾನದ ಒಂಜಿ ಅಧ್ಯಕ್ಷ ಆದುಲಲ್ಲೆ ಅಂಚಾದ ಎಂಕ ಈ ಮಹಾರಾಷ್ಟ್ರಡು ಅಂಚನೆ ಮುಂಬೈದ ಊರುಡು ಪೂರ ದೇವಸ್ಥಾನಕ್ಕೂ ಪೋದು ಬಸದು ಮಾತಾ ದೇವಸ್ಥಾನದಲ್ಲ ಅಭಿಪ್ರಾಯ ದೇವಸ್ಥಾನದ ಪೂರ ಎಂಚ ನಡಪುಡು ಬಂದವಲ ಗೊತ್ತುಂಡು ಅಂಚಾದ ನಮ್ಮ ಒಂಜಿ ಮುಲ್ತ ದೇವಸ್ಥಾನದ ಒಂಜಿ ಮಲ್ಲ ವಿಶೇಷತೆ ಅನ್ನಾಗ ಯಾನು ಪೂರ ದೇವಸ್ಥಾನ ತುಯ್ನೇಡ್ದಲ್ಲ ಒಂದೊಂಜಿ ಬಾರಿ ಎಂಕು ಒಂಜಿ ಅಭಿವೃದ್ಧಿ ಅಂಚನೆ ಬತ್ತಿನ ಭಕ್ತರ್ಲ ಮೂಲು ಹಗಲ್ಲ ಪ್ರತಿ ಒಂಜಿ ಕೆಲಸಲ ಒಂಜಿ ಎಡ್ಡೆ ರೀತಿಡ್ ಆವೊಂದು ಪೋವೊಂದುಂಡು ಬೊಕ್ಕ ಮೂಲು ಬತ್ತಿನ ಯಾನು ಎನ್ನ ಕಣ್ಣಾರೆ ತುಯ್ನ ಯಾನು ಮೂಲು ಜಾತಿ ಮತ ಭೇದದ ಅಂತೆ ಏತೋ ಜನ ಇಡೆಗ್ ಬರೊಂದುಲ್ಲೇರು ಎಂಕಲು ಪ್ರತಿ ದಿನಲ ತುವೊಂದುಲ್ಲ ಎನ್ನಪುದರ್ ಕರುಣಾಕರ ಅನ್ನು ಶೆಟ್ಟಿ ಪಂಡದು ಯಾನಂಜಿ 32 ವರ್ಷೋಡ್ದಿಂಚಿ ಬರ್ಪ್ಯಾನ್ 32 ವರ್ಷೋಡ್ದಿಂಚಿ ಬರ್ಪ್ಯಾವ್ ನೆಟ ಯಾನಿಂದತ್ತು ಎನ್ನಂಚಿನ ಬಡವೇರು ಪಾಪದಗಲು ಬೊಕ್ಕ ನೇತ ಅಭಿನೇತನಗಲು ಮಾತಿರ್ಲ ಬತ್ತದ ಗುರುಜಿನ ಎಂಗಲ್ನ ಗುರುಜಿ ಸುವರ್ಣ ಬಾಬೆರಡ ಪ್ರಸಾದ ಗೆತ್ತೊಂದು ಪತ್ತೊಂದು ಪೊಪ್ಪೇರು ಬೊಕ್ಕ ಎಡ್ಡೆನೆ ಆತೇರು ಮಾತಿರ್ಲ ಬೊಕ್ಕ ಎಂಕುಲ್ಲ ಎಡ್ಡೆನೆ ಆತ ಅಲ್ಲ ಬೊಂಬಾಯಿ ಬನ್ನ 125 ರೂಪಾಯಿ ಪತ್ತೊಂದು ಬತ್ತು ಮೂಲ ಕೈ ಮುಗಿದು ಒಂಜಿ ಕಿಂಚ ಬೇರ ಮಲ್ತದು ಇನ್ನು ಯಾನು ಎನ್ನಟಿಗೆ ಒಂಜಿ ಮಲ್ಲ ಜನ ಒಂಜಿ ಯಾವೊಂದು ಎನ್ನ ಎಡ್ಡ ವ್ಯಾಪಾರ ನಡತೊಂದುಂಡು ಅಂಚನೆ ಮಸ್ತ್ ಜನ ಪ್ರಸಾದ ಪತ್ತೊಂದು ಬೋದು ಮೂಲ ಗುರೂಜಿನ ಕೈಕಾರ ಪಸದು ಪತ್ತೊಂದು ಬೋದು ಎಡ್ಡ ಬೇರೆ ಬಿಸ್ನೆಸ್ ಮ್ಯಾನ್ ಆದ ನಗುಲಲ್ಲ ಒಲ್ಲೇರು
ನನ್ನ ಪುದರ್ ಕೇಶವ ನಾರಾಯಣ ಅಂಚನ್ ಬಂದು ಈ ಮಾಶೇಶ್ವರುಂಡ ಮಾಲಿನಿ ಪನ್ಪೆತ್ತಿನ ಈ ಪವಿತ್ರವಾದಿತ್ತಿನ ಕ್ಷೇತ್ರ ಈ ಕ್ಷೇತ್ರಗೂ ಯಾನು 1976 ಹಿಡ್ದಿಂಚಿ ಈ ಅಪ್ಪೆನ ಆದಿಶಕ್ತಿಯಾದಿತ್ತಿನ ಅಪ್ಪೆನ ಸೇವೆ ಮಲ್ಪರ ಯಾನು ಶುರು ಮಲ್ದೆ ಈ ಭೂಮಿಗೆ ಬರ್ರೆ ಕಾರಣ ಬಣ್ಣಂಡ ಎಂಕ್ ಸೌಖ್ಯದಂತಿನ ಸಮಯಡು ಬಾಬೆರಡ ಪೋದು ಕೇನುಂಡ ಇಕೊಂಜಿ ಪರಿಹಾರ ತಿಕ್ಕು ಬಂದ್ಬಿತ್ತಿನ ಎಂಕ್ ಪನ್ಯ ಕೇಂದ್ರ ಬತ್ತಿನ ಪ್ರಕಾರ ಯಾನು ಪ್ರಥಮವಾದ ಮೂಲ ಬತ್ತದು ಬಾಬೆರ್ನ ಅನುಗ್ರಹ ಆಶೀರ್ವಾದವನ್ನು ದೆತ್ತೊಂದು ಒಂಜಿ ಐನು ಕಟ್ಟು ಪ್ರಸಾದ ಕೊರ್ನೆಟ್ಟು ಎಂಕ್ ಆ ಪ್ರಸಾದೊಡೆ ಪರಿಮಳ ತಿಕ್ಕದನು ಆ ಪ್ರಸಾದದ ಪರಿಮಳ ತಿಕ್ಕಿನ ಹಿಡ್ದು ಬಕ್ಕ ಎಂಕೊಂಜಿ ಮನಸ್ಸಾಂಡು ಬಣ್ಣನ ಈ ಭೂಮಿ ಇತ್ತಿನ ಆದಿಶಕ್ತಿ ಆದಿತ್ತಿನ ಅಪ್ಪೆ ನಾಗದೇವರು ಪನ್ನಂಡ ನಮ್ಮ ಊರುದು ಕುಟುಂಬದ ಮಹಾಮಲ್ಲ ಶಕ್ತಿ ಆದಿತ್ತಿನ ನಾಗೆ ಆ ನಾಗೆ ಇನ್ನಿಗೆ ಈ ಪವಿತ್ರವಾದಿತ್ತಿನ ಈ ಮಹಾನಗರೇಡು ಉಪ್ಪುನಗ ನಂಗೆ ವರದಕ್ಕೆ ಊರು ಪೋಯ್ಜಿಂದಂಡಲ ಆ ಅವಕಾಶನು ಈ ಸುವರ್ಣ ಬಾಬೇರು ಮಲ್ತುಕೋರ್ನೇಕತ್ರ ಯಾನಾರಿಗೆ ಕೃತಜ್ಞತೆಯನ್ನು ಮಲ್ತೊಂದು ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ ರಾಜ್ ಅಂತ. ಶ್ರೀ ಮಹೇಶ್ವರ ರುಂಡಮಾಲಿನಿ ದೇವಸ್ಥಾನಕ್ಕೆ ನಾನೀಗ ಸಾಧಾರಣ 2 ವರ್ಷದಿಂದ ಬರ್ತಾ ಇದ್ದೇನೆ. ಈ ದೇವಸ್ಥಾನದ ಬಗ್ಗೆ ನನಗೆ ತಿಳಿದು ಬಂದಿದ್ದು ನನ್ನ ಹೆಂಡತಿಯಾದ ಖುಷಿ ಕಿರಣ್ ರಾಜ್ ಅವರಿಂದ. ಇಲ್ಲಿ ನಾವು ಪ್ರತಿ ಶನಿವಾರ ನಾವು ಇಲ್ಲಿಗೆ ಬರ್ತೇವೆ. ಬಂದಾಗ ಏನೋ ಒಂದು ಹೊಸದಾದ ಒಂದು ಅನುಭವ, ಆಮೇಲೆ ಮನಸ್ಸಿಗೆ ಶಾಂತಿ ಮತ್ತು ಒಂದು ಪಾಸಿಟಿವಿಟಿ ಫೀಲ್ ಆಗ್ತದೆ. ಮತ್ತು ನನ್ನ ಅಪ್ಪ ಅಮ್ಮ ತಂದೆ ತಾಯಿ ಎಲ್ರಿಗೂ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದೇನೆ. ಇಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿದು ಒಂದು ದೇವಸ್ಥಾನ ಇದೆ ಪಕ್ಕದಲ್ಲಿ. मैं स्वर्ण मंदिर में 5 साल से आ रही हूँ. यहाँ आने के बाद जो पीस ऑफ माइंड मिलता है, जो हमारे अंदर बिलीव होता है, जो कॉन्फिडेंस आता है, वो माँ की कृपा से, बाबा जी की कृपा से सब मुझे मिला. यहाँ आने के बाद मेरा अच्छा शादी हो गया, मुझे बच्चे हैं, वो भी माँ की कृपा से, बाबा जी की कृपा से हो गए. मेरा जॉब हो गया. सब इधर आने से, इधर इनकी कृपा से और सब हुआ है. मेरा सब कुछ माँ ने, अम्मा ने ही दिया है. और यहाँ आने से हमारे मन में कोई क्वेश्चन नहीं रहता है. आए हैं, माँ से बोला है तो होगा ही, माँ कैसे भी करेगी. और हमेशा माँ ने माँ जैसा ही प्यार दिया है. ಭಕ್ತಿದ
मी डॉक्टर जोशीलकर गेल्या 30 वर्षापासून ह्या मंदिरामध्ये येतो. ह्या मंदिराच्यामुळे माझ्या ज्या काही समस्या होत्या त्या कंप्लीट माझ्या पूर्ण झालेल्या आहेत. माझ्या मुलांबाळांची लग्न वगैरे झाले. येणारी संकट या देवीमानं संपूर्ण सगळी माझी घालवलेली आहेत आणि माझ्या मुलांना तिनं सुखी ठेवलेलं आहे. काय तसेच इथे ह्या मंदिरामध्ये एकच देव आहे, एकच जात आहे, एकच धर्म आहे. ನಮಸ್ಕಾರ ಎನ್ನ ಪೂಜಾರಿ ರೋಷನ್ ಪೂಜಾರಿ ಉಮ್ಮಲ್ ಎನ್ನ ಧರ್ಮಪತ್ನಿ ಆ ದುಲ್ಲನ್ ಪೂಜಾ ಪೂಜಾರಿ ಎಂಕುಲ್ ಒಂದು ಸನ್ನಿಧಾನದ ಮಸ್ತ್ ಸಮಯದಿಂಚ ಬರೋದಿಲ್ಲ ಎಂಕಲ್ನ ಪೂರ ಮನಸ್ಸದ ಪೂರ ಎನ್ನಿದಿನ ಪೂರ ಕೆಲಸ ಮೂಲ್ ಬತ್ತಿ ಬೊಕ ಪೂರ ಕ್ಲಿಯರ್ ಆತುಂಡು ಬೊಕ ಪಪ್ಪನ ಆಶೀರ್ವಾದ ಬೊಕ ಪೂರ ಬಟ್ರನಗಲ್ನ ಆಶೀರ್ವಾದೋಡು ಎಂಕಲ್ನ ಪೂರ ಕೆಲಸ ಎಡ್ಡೆನ ಒಂದುಂಡು ಐಕೆ ಏನು ಮೂಲ್ ತಿಂಗ್ ವಾರ ಒಂಜಿ 4 ಸಾರಿ ಬತ್ತು ಪೊಪ್ಪೆ ಇನ್ನು ಪೂರ ಎನ್ನಿದಿನ ಪೂರ ಕೆಲಸ ಭಾರಿ ಎಡ್ಡೆ ಒಂದು ಭಾರಿ ಪುಣ್ಯದ ಕ್ಷೇತ್ರ ಒಂದು. माझं नाव दिलीप पवार. मी या मंदिरात कमीत कमी 30 वर्ष येतो आहे. पण ह्या मंदिराचा एक विशेष आहे. माझ्याकडे पहिलं असं काही नव्हतं. ह्या मंदिरात येऊन माझी परिस्थिती ही अत्यंत चांगली झाली आणि ही फक्त इकडे आम्हाची करामत आहे. हा जवळजवळ मी 30 वर्ष येऊन इथे मोठमोठे उत्सव आणि अतिशय शिस्तपणे मंदिर हे आहे. ನಾಗಮ್ಮ ನಾಗಮ್ಮ ನಾಗಮಾತ ಶ್ರೀ ನಾಗಮ್ಮ ಮಹಾಶೇಷ ಈರಂದಮ್ಮ ರುಂಡಮಾಲಿನಿ ನಾಗಮ್ಮ 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 ನಾಗಮಾತ ಶ್ರೀ ನಾಗಮ್ಮ ಮಹಾಶೇಷ ಈರಂದಮ್ಮ ರುಂಡಮಾಲಿನಿ ನಾಗಮ್ಮ ಕರುಣೆದ ಕಡಲು ಇರೆನ ಉಡಲು ಕಾಪುನ ಮಡಿಲು ಇರೆನಮ್ಮ ಕರುಣೆದ ಕಡಲು
मैं विजय कुमार, मैं यहाँ 10 साल से ज़्यादा हो गया हमें आते हुए। और मैं यहाँ आता हूँ मैं आता था, हमारे एक दोस्त थे हरिहरन अय्यर, उनके साथ में फिर कंटिन्यू आना स्टार्ट किया। और दिल में जो इच्छा होती थी वो माँ से मैं मांगता था और वो हमें पूरा होता था। ये मतलब मेरा खुद का एक्सपीरियंस है। ನನ್ನ ಹೆಸರು ಲಕ್ಷ್ಮಣ್ ಪೂಜಾರಿ ಅಂತ, ದೈಸರ್ನಿಂದ ಬಂದಿದ್ದೇನೆ. ದೈಸರ್ ಶ್ರೀ ದುರ್ಗಾ ಪರಮೇಶ್ವರಿ ಶನೀಶ್ವರ ದೇವಸ್ಥಾನದ ಮಾಜಿ ಅಧ್ಯಕ್ಷನಾಗಿದ್ದು ಈಗ ನಾನು ಇಂಟರ್ನಲ್ ಆಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಆ ದೇವಸ್ಥಾನದಲ್ಲಿ ಸುಮಾರು 30-40 ಕಿಲೋಮೀಟರ್ ದೂರದಿಂದ, ಅಂದರೆ ದೈಸರ್ನಿಂದ ಇಲ್ಲಿ ನನ್ನ ಜೀವನದಲ್ಲಿ ಸುಮಾರು 28ರಿಂದ 29 ವರ್ಷದಿಂದ ನಾನು ನಿರಂತರವಾಗಿ ಬರ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ನನ್ನ ತಾಯಿ, ಅಕ್ಕ, ಅಣ್ಣಂದಿರು, ನಮ್ಮ ಮನೆತನದವರೆಲ್ಲ ಅದಕ್ಕಿಂತ ಮೊದಲು ಕೂಡ ಈ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇದ್ದರು. ಈ ದೇವಸ್ಥಾನಕ್ಕೆ 29-30 ವರ್ಷದಿಂದ ನಾನು ಬರ್ತಾ ಇರುವಾಗ ನನಗೆ ಅನಿಸಿದಂತಹ ಕೆಲವು ವಿಷಯಗಳನ್ನು ಹೇಳ್ತಾ ಇದ್ದೇನೆ. ನಾನು ಹೇಳಬೇಕು ಅಂತ ಅನಿಸ್ತಾ ಇದ್ದೇನೆ. ತಿಂಗಳಲ್ಲಿ ಬರುವಂತಹ ಪ್ರತಿ ವಾರದಲ್ಲಿ ನಾನು ಈ ದೇವಸ್ಥಾನದಲ್ಲಿ ಆಗುವಂತಹ ಶ್ರೀ 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 ಸುವರ್ಣ ಬಾಬರವರ ನಿರ್ದೇಶನದಲ್ಲಿ ಅವರ ಮೇಲ್ವಿಚಾರಿಕೆಯಲ್ಲಿ ನಾನು ಪ್ರತಿ ರವಿವಾರದಂದು ದರ್ಶನ ಸೇವೆ, ಪಂಚಾಮೃತ ಅಭಿಷೇಕ ನಾಗದೇವರಿಗೆ ನಾಗಮ್ಮ ನಾಗಮ್ಮ ನಾಗಮಾತ ಶ್ರೀ ನಾಗಮ್ಮ ಮಹಾಶೇಷ ಈರಂದಮ್ಮ ರುಂಡಮಾಲಿನಿ ನಾಗಮ್ಮ 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 ನಾಗಮಾತ ಶ್ರೀ ನಾಗಮ್ಮ ಮಹಾಶೇಷ ಈರಂದಮ್ಮ ರುಂಡಮಾಲಿನಿ ನಾಗಮ್ಮ ಕರುಣೆದ ಕಡಲು ಇರೆನ ಉಡಲು ಕಾಪುನ ಮಡಿಲು ಇರೆನಮ್ಮ ಕರುಣೆದ ಕಡಲು ಇರೆನ ಉಡಲು ಕಾಪುನ ಮಡಿಲು ಇರೆನಮ್ಮ ನಾಗಮ್ಮ ನಾಗಮ್ಮ ನಾಗಮಾತ ಶ್ರೀ ನಾಗಮ್ಮ ಮಹಾಶೇಷ ಈರಂದಮ್ಮ ರುಂಡಮಾಲಿನಿ ನಾಗಮ್ಮ ಈ ಪವಿತ್ರವಾದ ಕ್ಷೇತ್ರದ ಅಭಿವೃದ್ಧಿ ಬಂದಾಗ ಪ್ರಥಮವಾಗಿ ನಾನು ವಜ್ರೇಶ್ವರಿ ಪೋನಿದ್ದೆ. ವಜ್ರೇಶ್ವರಿ ನಿತ್ಯಾನಂದ ಸ್ವಾಮಿ ಭಾರಿ ಬಂಗಾರು ಕಂಡರು ಜೊತೆಂದಿತ್ತೇರು. ಆ ಟೈಮಲ್ಲಿ ಅದನ್ನ ಸೇವೆ ಪಡೆದ ಅನುಭವ ಪುನಗ आर बोरनाथ पंडरी बोरनाथ बीज कुरियर अभी प्रकार आर पंडरी बर्रे बल्ली देवनग 200 ರೂಪಾಯಿ ಏನ್ಮಾನೆ ನಿನ್ನ ಗುರು ಬ್ರಹ್ಮಶ್ರೀನಾರಾಯಣ ಗುರು ಸ್ವಾಮಿ ಬಂದಿನ ಗುರು अंदर यारे पूर्व पंडे वाक्य पंडे अभी प्रकारों बैग पंडे इपू निकुंजाने कैसे करने बना निकुल जन बैदी केंद्र इपू 90 जन अब तूला अब 80 जन इतने 1 जन अल्पने वज्रेश्वरी पुट्टुगीलू पूर्वनु अभी इंच लक्कद एन्म अब पंडे ఈ ఎన్న బిరిదాగొచ్చి ఈ ఎన్న మళ్ళీ క్షేత్ర మళ్ళీ ఉంటూ పండి యాన్ పండ అరే ప్రార్థన మళ్ళీ పండే యాన నాగదేవి నమ్మును యాన నిఖిలని అది బతికినాది ఒక దాలొచ్చి అందులో నిఖిల అత్యుత్తమమైన ఆశీర్వాదం మూడు పెన్ను వాక్యుడు అది యాన దీర్ఘకాలంలో నమస్కారం వెళ్తారు అవి నమస్కార పండగ కోదండ నమస్కార పండగ అయితే ఆరు పండేరు ఈ ನನ್ನ ಉಳಿದ್ರು ಕೂಡ ಬರ್ಪ ಬಂದಿನ ಬಾಕಿ ಹೆಂಗಾರು ಮೇಮುಟ್ಟಿದು ಬೇರೆ ಕೊಂಚ ಪೆಟ್ಟು ಕೊಡ್ದಾರು ಬಂಡೇರು ಅದೇ ಪ್ರಕಾರ ಹೊಡೀನಿ
ಮಲ್ತು ಬಕ್ಕ 55 ಈ ಜಾಗಡಿ ಅನ್ಪೋಪಿಸಿದ ಮೇಡು ಎನ್ನ ಗಾಡಿ ಇವೆ ಪಂಚಕುಡಿಯಲ್ಲಿ ನರಮನೆಯಲ್ಲಿ ಬರ್ಪಿನ ಜಾಗತ್ತೆ ನಿಮಗೆ ಕುದುರೆ ಬೂತ್ ಬಂಗ್ಲ ಬಂದು ಈ ಬೂತ್ ಬಂಗ್ಲದ ಜಾಗಡೆ ನಾಗದೇವರ ಪ್ರತಿಷ್ಠೆ ಆದಂಗೆ ಟಿಕೆ ಪ್ರಕರಣ ಆ ನಾಗನ ಯಾನೆ ನಮ್ಮ ನಿರ್ಮಿತ ಬತ್ತೆ ನಾಗದೇವರ ಪಂಡ ದಾದಾ ಪಂಡಿನ ವಾಕ್ಯನು ಬ್ರಹ್ಮಾಂಡ ಅಪಗೀರಿಗಳ ಗುರ್ತಿಸಿ ಮಲ್ತೊಂದು ಪೋಪೇರಿ ಪ್ರಾಣಿಯರ ಮಲ್ತೊಂದು ಪೋಪೇರಿ ಅಂಚನೆ ಆ ನಾಗನ ಪ್ರತಿಮೆ ಬಂದಾಗ ಇಂಚಿನ ಆ ಪ್ರಭುತ್ವ ಬಂದಿನ ಕಾರ್ಯ ಬಂದಾಗ ನಿಜವಾದ ನಾಗ ಬ್ರಹ್ಮರೇ ಆದಿಮೂಲ ಅಂಜಿನ ಬ್ರಹ್ಮಾಂಡವು ಅಧಿಪತಿ ಅಂಜಿನ ದೇವರು ಬೇತ ದೇವರಿಯೆಲ್ಲ ಕಣ್ಣು ತೋಜುವಿ ಆಮೇಲೆ ಮೇಲೆ ಕಣ್ಣು ತೋಜುವಿ ಅದೇ ಪ್ರಕಾರ ಏನು ಈ ಜಾಗದ ಬಂದಾಗ ಕಲ್ಲು ಮುಳ್ಳು ಅಂಚಿನ ಈ ಜಲನು ಇನ್ನಿಗೆ ಬ್ರಹ್ಮಾಂಡರು ನಾಗ ಬ್ರಹ್ಮನ ಮಹಿಮೆ ಬಂದ ವಾಕ್ಯಡು ಆದಿ ಸುಬ್ರಹ್ಮಣ್ಯಕ್ಕೆ ಹೆಂಗೆ ಪೋಯ ಹೆಂಗೆ ಚಾಚ ಅಂಚಿನ ಬುಳ್ಳಿದ ಮೂರ್ತಿ ಮಲ್ತಂದು ಕೊನದು ಅದು ಪ್ರತಿಷ್ಠೆ ಬಂದಾಗ ಆ ನಾಗದೇವರು ಹಿಡ್ಕೊಂಡು ಬಂದಂಚಿನ ಜಾಗ ಈ ಜಾಗಡು ಪಂಚಕುಟಿ ಬಂದ ಉದಾಹರಣೆ ದೀದಿ ಆದಿ ಶಂಕರಾಚಾರ್ಯ ಬಂದಿದ್ದಾರೆ 3 ಜಪಕ್ಕೆ ಬಂದಿನ ಜಾಗ ಆ ಜಾಗಡು ಇನ್ನಕ್ಕೆ ದೇವರಿಗೊಂದು ದಿನ ಕುಳ್ಳಾಯಿರಿ ಅದ್ರ ಪ್ರಕಾರ ಒಂದು ಜಾತಿ ಒಂದು ಮತ್ತು ಧರ್ಮನ ಪದ ಒಂದು ಯಾನ ಆನಿದೆ ಮಟ್ಟಲ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿನ ಆಶೀರ್ವಾದ ನೆಲೆಯಾದಿ ಪ್ರೀತಿ ಮಲ್ತೊಂದು ಬತ್ತೆ ಆಮೇಲೆ ಒಂದು 10 ಜನ ಕೇಂದ್ರನತ್ತೆ 10 ಜನ ನಟಿನತ್ತೆ ಒಂದೊಂದು ಮಾದರಿ ಆಂಜನೇಯ ದೇವಸ್ಥಾನ ದೇವದಿಂದ ಮಾತನ್ನೆಲ್ಲ ಪ್ರೀತಿ ಬಾಂಧವ್ಯದೊಳು ಮಲ್ತಿನ ಈ ದೇವಸ್ಥಾನ ಇದಕ್ಕೆ ಏಪಲ ಅಲೀಜಿ
ओम नमो नागराजाय धीमहि तन्नो नाग प्रचोदयात् या देवी सर्वभूतेषु श्री महाशेषरुण्डमालिनी रूपेण संस्थिता नमस्तस्यै 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 नमो नमः ಅಂಚನೆ ಮಹಾಗಣಪತಿ ದೇವರಿಗೆ ದುಂಬುದಿ ಒಂದು ಗುರುದೇವರಾದಿತ್ಯನ ಶ್ರೀ ನಾರಾಯಣ ಗುರು ಸ್ವಾಮಿಗೆ ದುಂಬುದಿ ಒಂದು ಅಂಚನೆ ಎಂಕ್ಲೆ ಗುರು ಆದಿತ್ಯನ ಶ್ರೀ ಸುವರ್ಣ ಬಾಬಾ ದೇವರಿಗೆ ದುಂಬುದಿ ಒಂದು ಇನಿ ಈ ಸನ್ನಿಧಾನ ಶ್ರೀ ಅಪ್ಪೆ ಮಹಾಶೇಷ ರುಂಡಮಾಲಿನ ದೇವಿನ ಸನ್ನಿಧಾನ ಎಂಕಲ್ ಒಂಜಿ ಜನ್ಮದ ದುಂಬು ಮಲ್ದಿತ್ತಿನ ಪುಣ್ಯಪ್ಪು ಒಂದು ಸನ್ನಿಧಾನ ಎಂಕಲ್ ಪುಟ್ಟುದು ದೇವರನ್ನ ಒಂಜಿ ಸೇವೆ ಮಲ್ಪಿನ ಯೋಗ್ಯ ಬೈದಿನ ಎಂಕ್ಲಿಗೆ ಅಂಚನೆ ಒಂದು ಕ್ಷೇತ್ರದ ಕಾರ್ಣಿಕೆ ಪನ್ನೋ ಇತ್ತಿಂಡ ನಮ್ಮ ಒಂಜಿ ಪಂಡ ರಡ್ಡು ಬುಡು ರಡ್ಡಿ ಕಮ್ಮಿ ಅವು ಅಂಚನೆ ಒಂದು ಕ್ಷೇತ್ರದ ಅಪ್ಪೆ ಪಂಡ ಕರುಣದ ಅಪ್ಪೆ ನಮ್ಮ ಪುಟ್ಟದಿತ್ತಿನ ಅಪ್ಪೆ ಒಂಜಿ ದೇವಿರಿತ್ತಿಂಡ ತಾಂಕುನಪ್ಪೆ ಎಂಕಲ್ ನಂಬದ ಬೈದ ಪಂಡ ಪವೇದಪ್ಪೆ ಎಂಕಲ್ ಓಲ ಕಷ್ಟ ಇತ್ತಿಂಡಲ ಅಪ್ಪೆ ಎಂಕಲಿ ಕಷ್ಟಕ್ಕೆ ದೂರ ಕನ್ಲೆ ಕಷ್ಟ ಕಾಪುಲೆ ಬಂದು ಕರುಣ ದೀದು ಭಕ್ತಿ ದೀದು ಅಪ್ಪೆಗೆ ಲೆತ್ತಿನ ಪುಡ್ತುಗ ಅಪ್ಪೆ ಕಷ್ಟಕ್ಕೆ ದೂರ ಮಲ್ತದು ಇಂಬು ಕೊಡ್ದು ಕಾಪನ್ ವೈದಿತ್ತಿನ ಶಕ್ತಿ Jai